ಮಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಗುರುವಾರ ನಡೆದ ಕಾರ್ಯಕ್ರಮದಲ್ಲಿ ರಂಗಕರ್ಮಿ ಚಿತ್ರ ನಿರ್ದೇಶಕ ವಿಜಯಕುಮಾರ್ ಕೊಡಿಯಲ್ಬೈಲ್ ಅವರನ್ನು ಗೌರವಿಸಲಾಯಿತು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿ.ಬಿ. ಹರೀಶ್ ರೈ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮವನ್ನು ನಮ್ಮ ಕುಡ್ಲದ ನಿರ್ದೇಶಕ ಲೀಲಾಕ್ಷಕರ್ ಕೇರ ಕಾರ್ಯಕ್ರಮ ಉದ್ಘಾಟಿಸಿದ್ದರು. ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್, ಆರಿಫ್ ಪಡುಬಿದ್ರಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್ ಉಪಸ್ಥಿತರಿದ್ದರು. ರಾಜ್ಯೋತ್ಸವ ಇನ್ನು ಬರಬೇಕು 1 ತಾರೀಕಿಗೆ. ರಾಜ್ಯೋತ್ಸವಕ್ಕೆ ನಾನು ಅರ್ಜಿ ಹಾಕೋದು ಇಲ್ಲ. ಆದ್ರೆ ಇವತ್ತು ನನಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದಷ್ಟು ಸಂತೋಷ. ಯಾಕಂದ್ರೆ ಮಾಧ್ಯಮದಿಂದ ಸಿಕ್ಕಿದ ಪ್ರಶಸ್ತಿ, ಯಾವುದೇ ಅರ್ಜಿ ಇಲ್ಲದೆ ಸಿಕ್ಕಿದ ಪ್ರಶಸ್ತಿ, ಇದು ನನಗೆ ತುಂಬಾ ಖುಷಿ ಕೊಟ್ಟಂಥದ್ದು. ನನ್ನ ಬಗ್ಗೆ ವಿಜಯಣ್ಣ ತುಂಬಾ ಹೇಳಿದ್ರು. ಅಲ್ಲಿಂದ ಆರಂಭ ಮಾಡ್ಬೇಕಂತ ಇದ್ದೆ. ಮತ್ತೊಮ್ಮೆ ಹೇಳಿದೆ ನಾನು, ಅದು ಮಹಾರಾಷ್ಟ್ರದಲ್ಲಿ ನಾನು ಬಾಲ್ಯವನ್ನು ಆರಂಭಿಸಿದೆ. ಮಹಾರಾಷ್ಟ್ರದಿಂದ ತಂದೆಯವರನ್ನು ಕಳ್ಕೊಂಡ ನಂತರ ಮಂಗಳೂರಿಗೆ ಬಂದ ನಂತರ ಬಡತನದ ಜೀವನ ಇತ್ತು. ಅದು ನನ್ನ ಜೀವನದ ಒಂದು ಒಳ್ಳೆ ತಿರುವು ಅಂತ ನನಗೆ ಈಗ ಅನಿಸ್ತಾ ಇದೆ. ದೇವರ ಚಿತ್ರಕಥೆ ಆಗಿತ್ತು. ತಂದೆ ತೀರಿ ಹೋಗ್ಬೇಕು, ಮಂಗಳೂರಿಗೆ ಬಂದು ಮರಾಠಿ ಗೊತ್ತಿದ್ದವ ಬಂದು ತುಳುನಾಡಿನಲ್ಲಿ ಏನಾದರೂ ಮಾಡಬೇಕಿತ್ತು ಅಂದ್ರೆ ಸ್ಕ್ರೀನ್ ಪ್ಲೇ ದೇವರೇ ಬರೆದು ಬಿಟ್ಟಿದ್ದಾರೆ. ಸುಮಾರು 7, 8, 9 ತರಗತಿಯಲ್ಲಿ ಇರಬೇಕು. ನಾನು ನವಭಾರತದ ಡಿಸ್ಪ್ಯಾಚ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಅಗಲಿಗೆ ಕೇಂದ್ರ ಮೇಲ್ನಲ್ಲಿ ವಿದ್ಯಾಭ್ಯಾಸ ಆರಂಭಿಸಿದೆ. ಆಗ ಪರಿಚಯ ಆದದ್ದು ಮನೋಹರನಂದು. ದಿನ ರಾತ್ರಿ ನಮ್ದು ವರ್ಕ್ ಇದ್ದದ್ದು 2 ಗಂಟೆ 1 ಗಂಟೆ ನಂತರ, ನಮಗೆ ಪೇಪರ್ ಪ್ರಿಂಟ್ ಆದ ನಂತರ. ಆ ಮಧ್ಯೆ ನಮಗೆ ಮನೋಹರಣ್ಣನ ಬಿಡುವಿನ ಸಮಯದಲ್ಲಿ ಮಾತಾಡುವಂತ ಅವಕಾಶ ನಮಗೆ. ಅಲ್ಲಿಂದ ಸುಮಾರು ಬಹುಶಃ SLC ಕಾಲೇಜ್ವರೆಗೆ ಇತ್ತು. ಕಾಲೇಜ್ ಆಗುವಾಗ ನವಭಾರತ ಪತ್ರಿಕೆ ಬಂದಾಯ್ತು, ಉದಯವಾಣಿ ಆರಂಭ ಆಯ್ತು. ಆದ್ರೆ ನನ್ನ ವಿದ್ಯಾಭ್ಯಾಸ ಹೇಗೆ ಮಾಡೋದು ಹೇಳುವಂತ ಚಿಂತೆ ಇರುವಾಗ ಮತ್ತೆ ಕಂಡುಕೊಂಡ ಹಾಗೆ ಉದಯವಾಣಿ ಪತ್ರಿಕೆಯನ್ನು ಮಾರೋದು. ಬಸ್ ಸ್ಟ್ಯಾಂಡ್ ಅಲ್ಲಿ ಉದಯವಾಣಿ ಪತ್ರಿಕೆಯನ್ನು ಕೈಯಲ್ಲಿ ಹಾಕೊಂಡು ಮಾರಲಿಕ್ಕೆ ಆರಂಭ ಮಾಡಿದೆ. ಆದ್ರೆ ಅಲ್ಲೊಂದು ತೊಡಕು ಬಂತು ನನಗೆ. ಏನಂತ ಹೇಳಿದ್ರೆ, ನಾನು ಕಾಲೇಜಿಗೆ ಹೋಗುವಾಗ ಒಳ್ಳೆ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೆ. ಟ್ರೈನ್ ಎಲ್ಲಾದ್ರೂ ಲೇಟ್ ಆದ್ರೆ ನಮ್ಮ ಕಾಲೇಜ್ನ ಹುಡುಗಿಯರು ಅದೇ ಬಸ್ ಸ್ಟ್ಯಾಂಡ್ ಒಳಗಿನಿಂದ ಬರ್ತಾ ಇದ್ರು. ಆಗ ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ನಾನು ಸೆಕೆಂಡ್ ಇನ್ನಿಂಗ್ಸ್ ಇರುತ್ತಲ್ಲ ನಮ್ದು, ಯಾವುದು ಒಳ್ಳೆ ಡ್ರೆಸ್ ಮಾಡಿ ಸೈಕಲ್ ಅಲ್ಲಿ ಹೋಗುವಂಥದ್ದು. ಆವಾಗ ಅನಿಸಿದ್ರೆ ನಾನು ಉದಯವಾಣಿಯನ್ನು ಬಿಟ್ಟು ಏನಾದರೂ ಮಾಡ್ಬೇಕಂತ ಹೇಳಿ ಆಗ ಬಂದದ್ದು ಮಂಗಳೂರಿಗೆ ಮಣಿಪಾಲ್ ಗ್ರೂಪ್. ಇದು ಪಟ್ಟಣದ ಹಾಲು, ಪ್ಯಾಕೆಟ್ ಹಾಲ್ ಅಂತ ಹೇಳಿದ್ರೆ ಆಗ ವಿಷ ಇದೆ ಅದರಲ್ಲಿ ಅಂತ ಹೇಳುವಂತ ಒಂದು ಸುದ್ದಿ. ಅದನ್ನು ಯಾರು ತಗೊಳ್ಳಿಕ್ಕೆ ತಯಾರಿಲ್ಲ, ಮಾರ್ಕೆಟಿಂಗ್ ಆಗೋದಿಲ್ಲ. ಆಗ ಮಂಗಳೂರಿಗೆ ಫಸ್ಟ್ ಸಬ್ ಡಿಸ್ಟ್ರಿಬ್ಯೂಷನ್ ನಾನು ತಗೊಳ್ಳೋದು. ಮಾನ್ಯ TFIಗಳ ಕೈಯಿಂದ SDC ಬ್ಯಾಂಕ್ ಅಲ್ಲಿ ಒಂದು ಕ್ರೇಟ್ ಅನ್ನು ತಗೊಂಡು ಹಾಲಿನ ವಿತರಣೆಯನ್ನು ಆರಂಭ ಮಾಡಿದೆ. ಆ ನಂತರ ಏನಾಯ್ತು ಅಂತ ಹೇಳಿದ್ರೆ, ಸಬ್ ಡಿಸ್ಟ್ರಿಬ್ಯೂಷನ್ ತುಂಬಾ ಜನರಿಗೆ ಕೊಟ್ಟರು. ನನಗೆ ಸ್ವಲ್ಪ ತೊಂದರೆ ಆಯ್ತು ಅದರಿಂದ. ಆನಂತರ ಏನು ಮಾಡೋದು ಅಂತ ಹೇಳುವಾಗ ಆಜಾದ್ ಬಿಸ್ಕೆಟ್ ಇಂಡಸ್ಟ್ರಿಯಲ್ಲಿ ನೈಟ್ ಸೆಕೆಂಡ್ PU ಮಾಡಿಕೊಂಡು ನನ್ನ ಕಾಲೇಜು ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿದೆ. ಆದರೆ ಬೆಳಗಿನವರೆಗೆ ಉದ್ಯೋಗ ಇದ್ದದ್ರಿಂದ ನನಗೆ ಕಾಲೇಜಲ್ಲಿ ವಿದ್ಯಾಭ್ಯಾಸಕ್ಕೆ ತೊಡಕಾಯಿತು. ಸೆಕೆಂಡ್ PUC ನನ್ನ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ನಾನು ಮ್ಯಾಂಗ್ಳೂರ್ ಎಡಿಟರ್ಸ್ ಕಂಪನಿ ಅಂತ, ಆಗ ಜಾಫಾ ಅಂತ ಹೇಳಿ ಈಗ ತಮ್ಮದು, ಆವಾಗದ ಜಾಫಾ ಕಂಪನಿಯಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ಕೆಲಸಕ್ಕೆ ಸೇರಿದೆ. ಅಲ್ಲಿ ನಂದಿನಿ ಮಸಾಲ ಅಂತ ಇತ್ತು, ಅದರಲ್ಲಿ ರೆಪ್ರೆಸೆಂಟೇಟಿವ್ ಆಗಿದ್ದೆ. ನಾಟಕಗಳಲ್ಲಿ ಅಭಿನಯ ಮಾಡಲಿಕ್ಕೆ ನಾನು ರಂಗಭೂಮಿಗೆ ಬಂದವು. K. ಟೈಲರ್ ಅವರ ಇಂದಿರಾನಾಸ್ತಿ, ಸೈತಿ ಪಕ್ಕ ಬರುವನು, ವಸಂತ ರವೀಂದ್ರ, ಧರ್ಮನು ಗಂಟನಾಗ, ಬಾಡೈದ ಪ್ರಕಾಶ್ ನಾಯ್ಕ, ಮೈಮ್ ರಮೇಶ್ ನಿರ್ದೇಶನ ಮಾಡಿದ ಇಂಥ ನಾಟಕಗಳಲ್ಲಿ ನಾನು ಬಂದದ್ದು ನಾಟಕದಲ್ಲಿ ಅಭಿನಯಿಸ್ಲಿಕ್ಕೆ ಅಂತ ಹೇಳಿ. ಅವಾಗ ಅಮೃತ ಮತ್ತು ತಿಂಗಳ ಬೆಳಕಿರುವಂತ ಪತ್ರಿಕೆಗಳಲ್ಲಿತ್ತು. ಪತ್ರಿಕೆ ಓದುವಂತ ಹುಚ್ಚಿತ್ತು ನನಗೆ. ಉದಯದೀಪ ಮತ್ತು ಚಿತ್ರದೀಪ ಅಂತ ಹೇಳಿ ಸಿನಿ ಪತ್ರಿಕೆ ಇತ್ತು, ಅದಕ್ಕೆ ಬರಿತಾ ಇದ್ದೆ. ಅಮೃತಕ್ಕೆ ಬರಿತಾ ಇದ್ದೆ, ತಿಂಗಳ ಬೆಳಕಿಗೆ ಬರಿತಾ ಇದ್ದೆ. ಈ ಮೂಲಕ ಈ ಬರವಣಿಗೆಯನ್ನು ಕಂಡು ನನಗೆ KSFC ಮನೋಹರ್ ಅಂತ ಹೇಳಿ ಒಂದು ಗೆಳೆಯ ನನಗೆ, ನೀನು ಯಾಕೆ ನಾಟಕ ಬರೀಬಾರ್ದು, ಕ್ಲಬ್ಬಿಗೆ ಬೇರೆಯವರ ನಾಟಕ ತರೋದು ಬೇಡ, ನೀನೇ ಬರಿ ಅಂತ ಹೇಳುವಾಗ ಹುಟ್ಟಿಕೊಂಡದ್ದೇ 1983ರಲ್ಲಿ ತಯ್ಯ ತಕ್ಕ ತಯ್ಯ. ಬಹುಶಃ ಮನೋಹರಣ್ಣ ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಕಾಸರಗೋಡು ಚಿನ್ನ ಮತ್ತು ಮನೋಹರಣ್ಣ. ಕಾರ್ಯಕ್ರಮ ಅದ್ದೂರಿ ಆಯಿತು. ಮುಖ್ಯಮಂತ್ರಿ ಬಂಗಾರಪ್ಪನವರು ಇನಾಗ್ರೇಷನ್ ಮಾಡಿದ್ರು, ವಿಷ್ಣುವರ್ಧನ್ ಅವರು ಅತಿಥಿಯಾಗಿ ಬಂದರು. ಸಭಾ ಕಾರ್ಯಕ್ರಮ ಅದ್ದೂರಿಯಾಗಿತ್ತು. ನಾಟಕ ಫ್ಲಾಪ್ ಆಯ್ತದು. ನಾಟಕ ಫ್ಲಾಪ್ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನಾನೇ. ಅಂದ್ರೆ ಅದರಲ್ಲಿ ಕಥೆ ನಂದೆ, ಚಿತ್ರಕಥೆ ನಂದೆ, ಸಂಭಾಷಣೆ ನಂದೆ, ಹಾಡು ನಂದೆ, ಅಭಿನಯ ಕೂಡ ನಂದೆ, ಎಲ್ಲ ನಂದೆ. ಆದ ಕಾರಣ ನಾನು ಫೇಲ್ ಆದೆ ಅಲ್ಲಿ. ಆವಾಗ ನನಗಾಯ್ತು, ನಾನು ಅಭಿನಯ ಮಾಡಬಾರ್ದು, ನಾನು ಬರೀಬೇಕು ಅಂತೇಳಿ 1 ವರ್ಷ ನಾಟಕ ಬರೀಲಿಲ್ಲ. ಆನಂತರ ಪುನಃ ಒತ್ತಾಯದ ಮೇರೆಗೆ ಒರಿಯ ಮಗೆ ನಾಟಕ ಬರೆದೆ. ಒರಿಯ ಮಗೆ ನಾಟಕ ಅದು ಹಿಟ್ ಆಯ್ತು. ತಿಳಿಕದ ಬಳ್ಳಿ ದೇವದಾಸ್ ಕಾಪಿಕಡವರು 25 ಪ್ರಯೋಗಗಳಿಗೆ ಅವರಿಗೆ ಅದರಲ್ಲಿ ಅಭಿನಯಿಸಿದ್ರು. ಆನಂತರ
ವಸಂತ್ ವಿ ಅಮೀನ್ರವರ ಸಲಹೆ ಮೇರೆಗೆ ನೀವು ನಾಟಕ ಬರೆಯೋದು ಸಿನಿಮಾ ಶೈಲಿ ಇದೆ, ನೀವು ಇನ್ನೂ ನಾಟಕ ಬರೆಯಿರಿ ಅಂತ ಹೇಳೋದು ನಾನು ಬರೆದದ್ದು 1 ನಿಮಿಷ. 1 ನಿಮಿಷ ನಾಟಕ ಪ್ರಪ್ರಥಮವಾಗಿ ಪುರಭವನದಲ್ಲಿ ಪ್ರಯೋಗ ಆಯಿತು, ಹಿಟ್ ಆಯಿತು. ನವೀನ್ ಡಿ ಪಾಟೀಲ್ರವರ ಪ್ರಥಮ ನಾಟಕ. ಡ್ರೈವರ್ ಕೃಷ್ಣಪ್ಪಣ್ಣನ ಪಾತ್ರ ಮೆರೆಯಿತು ಅದರಲ್ಲಿ. ಆ ನಂತರ ಹುಟ್ಟಿಕೊಂಡದ್ದು ಒರಿಯರ್ ದೊರೆ ಅಸಲ್. ಒರಿಯರ್ ದೊರೆ ಅಸಲ್ವರೆಗೆ ನಾನು ಒಂದು ನಾಟಕ ವರ್ಷಕ್ಕೆ ಮಾಡುದಂತ ಹೇಳಿ ಹೋದವ ಅದು ಕೊಚ್ಚಿಕೊಂಡು ಹೋಯಿತು. ದಿನನಿತ್ಯ ನಾಟಕ ಆಯಿತು, ತಿಂಗಳಗಟ್ಟಲೆ ನಾಟಕ ಆಯಿತು. ಆ ಟೈಮಲ್ಲಿ ನಾನು ಮ್ಯಾಂಗ್ಳೂರ್ ಫುಡ್ಸ್ ಅಂತ ಹೇಳುವಂಥ ಒಂದು ಮಸಾಲ ಪೌಡರ್ ಕಂಪನಿಯನ್ನು ಬೈಕಂಪಾಡಿ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಮಾಡಿದ್ದೆ. ಉದ್ಯೋಗ ಮತ್ತು ನಾಟಕ ಇದು ಎರಡನ್ನು ತುಂಬ ಕಷ್ಟವಾಗಿ ನಾನು ಹ್ಯಾಂಡಲ್ ಮಾಡ್ತಾ ಬರ್ತಾ ಇರುವಾಗ ಆ 1 ತಿಂಗಳು ಫ್ಯಾಕ್ಟ್ರಿ ಬಂದ್ ಆಗೋದು, 1 ತಿಂಗಳು ನಾಟಕ ಆರಂಭ ಆಗೋದು, ಈ ಥರ ಆಗಿ ಅದೊಂದು 20 ವರ್ಷವರೆಗೆ ಮುನ್ನಡೆಸಿಕೊಂಡು ಹೋದೆ. ಆಗ ನಮ್ಮ ತಂಡ ಇಬ್ಬಾಗ ಆಯಿತು. ನಮ್ಮ ತಂಡದ ಪ್ರಮುಖ ಕಲಾವಿದರು ಬೇರೆ ತಂಡಕ್ಕೆ ಹೋದರು. ಆವಾಗ ನನ್ನಲ್ಲಿ ವೈಕಲ್ ಆವಣ್ಣಕುಲ್ ನಾಟಕ ಹುಟ್ಟಿಕೊಂಡಿತ್ತು. ಅಂಡರ್ ವರ್ಲ್ಡ್ ಸಬ್ಜೆಕ್ಟ್ ಈ ಬರ್ಕೆ ಮತ್ತು ಬಳ್ಳಾಲ್ಬಾಗ್ ಹೇಗೆ ಡಿವೈಡ್ ಆಯಿತು, ಆ ಒಂದು ಬೇಸ್ ಇಟ್ಟುಕೊಂಡು ವೈಕಲ್ ಆವಣ್ಣಕುಲ್ ಹೇಳುವಂಥ ಸೀರಿಯಸ್ ನಾಟಕ ಬರೆದೆ. ಆದರೆ ಆ ನಾಟಕ ವಿಮರ್ಶಕರ ದೃಷ್ಟಿಯಲ್ಲಿ ಒಳ್ಳೆದನಿಸಿತು, ಆದರೆ ಕಮರ್ಷಿಯಲ್ ದೃಷ್ಟಿಯಲ್ಲಿ ನನಗೆ ಸ್ವಲ್ಪ ಏಟು ಕೊಟ್ಟಿತ್ತು. ಅದೇ 99 ಪ್ರದರ್ಶನಗಳನ್ನು ಕಂಡಿತ್ತು ಅದು.